ಹೆರಿಗೆ ನೋವಿನ ಹಿನ್ನೆಲೆಯಲ್ಲಿ ಕುಂದಾಪುರ ತಾಲೂಕು ಸರ್ಕಾರಿ ಹೆರಿಗೆ ಆಸ್ಪತ್ರೆಗೆ ದಾಖಲಾಗಿದ್ದ ಗಂಗೊಳ್ಳಿ ಮೂಲದ ಶ್ರೀನಿವಾಸ ಖಾರ್ವಿ ಎಂಬವರ ಪತ್ನಿ ಜ್ಯೋತಿ ಎಂಬರ ಮಗು ಸಾವನ್ನಪ್ಪಿದ್ದು ವೈದ್ಯರ ಬೇಜವಾಬ್ದಾರಿಯೇ ಇದಕ್ಕೆ ಕಾರಣ ಎಂದು ಆರೋಪಿಸಿ ಮನೆ ಮಂದಿ ಕುಟುಂಬಿಕರು ಆಸ್ಪತ್ರೆಯ ಮುಂದೆ ಅಹೋರಾತ್ರಿ ಪ್ರತಿಭಟನೆ ನಡೆಸಿದರು. ನವೆಂಬರ್ 17ರಂದು ಹೆರಿಗೆ ನೋವಿನ ಹಿನ್ನೆಲೆಯಲ್ಲಿ ಜ್ಯೋತಿ ಅವರನ್ನು ಕುಂದಾಪುರ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಹೆರಿಗೆ ಮಾಡಿಸಿದ ವೈದ್ಯರು ಮಗು ಮೃತಪಟ್ಟಿದೆ ಎಂದು ತಿಳಿಸಿದ್ದರು. ಇದು ವೈದ್ಯರ ನಿರ್ಲಕ್ಷ್ಯದಿಂದಾದ ಸಾವು ಎಂದು ಆಕ್ರೋಶಗೊಂಡ ಊರವರು ಪ್ರತಿಭಟನೆ ನಡೆಸಿದ್ದಾರೆ. ಪ್ರಕರಣ ಕುರಿತು ಸಂಪೂರ್ಣ ತನಿಖೆ ನಡೆಸಬೇಕು. ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಆರೋಗ್ಯಾಧಿಕಾರಿ ಸ್ಥಳಕ್ಕೆ ಬರಲು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಮಗುವಿನ ಹೊಕ್ಕುಳ ಬಳ್ಳಿ ಸುತ್ತಿಕೊಂಡು ಸಾವಾಗಿದೆ ಎಂದು ವೈದ್ಯರು ಉಡಾಫೆಯಾಗಿ ಮಾತನಾಡಿದ್ದಾರೆ ಎಂದು ದೂರಿದ್ದಾರೆ. ಹೆರಿಗೆ ಸಂದರ್ಭ ರಕ್ತಸ್ರಾವವಿದೆ ಎಂದರೂ ಕೂಡ ಯಾವುದೇ ರೀತಿಯಲ್ಲಿ ವೈದ್ಯರು ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳದ ಆರೋಪವನ್ನು ಮನೆ ಮಂದಿ ಮಾಡಿದ್ದಾರೆ. ಅಲ್ಲದೆ 8 ತಿಂಗಳಿನಿಂದ ಸ್ಕ್ಯಾನಿಂಗ್ ಮಾಡಲು ಒಪ್ಪದ ಡಾಕ್ಟರ್ ವಿರುದ್ಧ ಮನೆಯವರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇಡೀ ರಾತ್ರಿ ಕುಂದಾಪುರ ಸರ್ಕಾರಿ ಆಸ್ಪತ್ರೆ ಮುಂದೆ ಕುಳಿತು ಪ್ರತಿಭಟನೆ ಮಾಡಿದ ಕುಟುಂಬಸ್ಥರು ತಮಗೆ ನ್ಯಾಯ ಕೊಡಿಸಬೇಕೆಂದು ಆಗ್ರಹಿಸಿದ್ದಾರೆ. ಸ್ಥಳಕ್ಕೆ ಬಂದ ಬೈಂದೂರು ಶಾಸಕ ಗುರುರಾಜ್ ಗಂಟಿಹೊಳೆ ಅವರು ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ಕೊನೆಗೆ ಸ್ಥಳಕ್ಕೆ ಬಂದ ಡಿಎಚ್ಒ ವೈದ್ಯಾಧಿಕಾರಿ ರಾಬರ್ಟ್ ರೆಬೆಲ್ಲೋ ಅವರು ಪ್ರತಿಭಟನೆ ನಿಲ್ಲಿಸುವಂತೆ ಮನವಿ ಮಾಡಿದರು. ಮಾಡಬೇಕು. ನಾವು ಏನೇ ಆಗಲಿ ಮೆಡಿಕಲ್ ರಿಪೋರ್ಟ್ ಏನಿರ್ತದೆ ಅದನ್ನು ಪ್ರತಿಯೊಂದು ನಾವು ರೆಕಾರ್ಡ್ ರೆಡಿ ಮಾಡಿಬಿಟ್ಟು ಆಮೇಲೆ ತನಿಖೆ ಮಾಡಿ ಬೇಗ ನಾವೇನು ಅದನ್ನ ಡಿಫೆಂಡ್ ಮಾಡಕ್ಕೆ ಬಂದಿಲ್ಲ. ಇಲ್ಲಿ ನಾವು ಏನು ಹೇಳ್ತಾ ಇದೀವಿ ಅಂದರೆ, ಈಗ ನಿಮ್ಮ ನೋವು ಏನು ಎಲ್ಲ ಗೊತ್ತಾಯ್ತು ನಮಗೆ. ಅವರು ಉಡಾಫೆ ಉತ್ತರ ಕೊಟ್ಟಿದ್ದಾರಂತ ನೀವು ನಿಮ್ಮ ನೋವನ್ನು ತೊಡ್ಕೊತಾ ಇದ್ದೀರಿ. ಅದು ನಿಮ್ಮ ನ್ಯಾಯಯುತವಾಗಿಯೇ ಇದೆ. ಆದರೆ ಈ ರೀತಿ ನಾವು ಅದಕ್ಕೆ ಇನ್ನಷ್ಟು ತೊಂದರೆಗಳನ್ನು ಮಾಡಿ, ಈಗ ಮಗು ತೀರ್ಕೊಂಡಿದೆ, ಮಗುನ ಅಂತ್ಯ ಸಂಸ್ಕಾರ ಆಗಬೇಕು. ಮಗುನ್ ಕೊಡಿ, ನಾವು ಈಗ ಸಾಕ್ಷಿ ಸರ್ಕಲ್ ಹೋಗ್ತೇವೆ, ನಾವು ಮಗು ನಿಲ್ಕೊಂಡು ಹೋಗ್ತೇವೆ. ನಾವು ಆವಾಗ ಹೇಳಿದ್ವಿ ಸರ್, ಕೂತ್ಕೊಳ್ಳೋ ಅವಕಾಶ ಇಲ್ಲ ಅಂದ್ರೆ ಆ ಮಗುನ ತಗೊಂಡೋಗ್ತೇವೆ. ಎಷ್ಟು ಮಕ್ಕಳನ್ನು ಸಾಯಿಸ್ತಾರೆ ಇವರಾಗಲೇ. ಕೂತ್ಕೊಂಡು ಪರಿಸ್ಥಿತಿಯ ಇಲ್ಲಿ ಕೂತ್ಕೊಂಡು ಬೇಡಿಕೆ ಇಡಬೇಕಾ ನ್ಯಾಯಕ್ಕಾಗಿ? ಮಗುಗೋಸ್ಕರ ಇಷ್ಟು ಹೋರಾಟ ಮಾಡ್ತಿದ್ರು. ಇಷ್ಟು ಜನ ಬಂದಿದ್ದಾರಲ್ಲ, ಇದೆಲ್ಲ ಆಗಬೇಕಾ? ನೀವೆಲ್ಲ ಇಲ್ಲಿ ಬರ್ಬೇಕಾ? ಹೀಗೆ ಮಾಡಿದ್ರೆ ಮುಂದಿನ ದಿನಗಳಲ್ಲ. ಈಗ ನಾನು ನೋಡ್ತಾ ಇದ್ದೇನೆ, ವಸ್ತು ಸ್ವಲ್ಪ ದಿವಸ ಹೋಗ್ಲಿ, ಪ್ರತಿ ನರ್ಸು ರೌಡಿ ತರ ಮಾಡುದಂತೇಳಿ ಇವ್ರು ಹೇಳುದೇ. ಅದು ನಾಶಪಡಿಸೋ ವಿಷಯ ಬರುವುದಿಲ್ಲ ಅವ್ರು ಇಲ್ಲದ ಎನ್ಕ್ವೈರಿ. ನೀವು ಹೇಳಿದಾಗೆ ಲಾಸ್ಟ್ 1 ಇಯರ್ ಅವ್ರದ್ದು ಮಾತ್ರ ಇಡೀ ಹಾಸ್ಪಿಟಲಲ್ಲಿ ಏನೆಲ್ಲ ಆಗಿದೆ ಅದರ ಬಗ್ಗೆ ಒಂದು ಎನ್ಕ್ವೈರಿ ಕಮಿಟಿ ಅಂತ ಮಾಡ್ಬೋದು, ಮಾಡಿ ಅದರ ಬಗ್ಗೆ ಪರಿಶೀಲನೆ ಮಾಡ್ಬೋದು. ಅವ್ರನ್ನ ರಿಕ್ವೆಸ್ಟ್ ಕೊಡಬೇಕಲ್ಲ. ಅಲ್ಲ ಅದನ್ನ ಅಲ್ಲ ಅದು ಮಾರ್ಚೂರಿಗೆ ಪೊಲೀಸರು ಒಂದು ರಿಕ್ವೆಸ್ಟ್ ಕೊಡ್ತಾರೆ. ಬೆಳಿಗ್ಗೆ ಅಷ್ಟೊತ್ತಿಗೆ ಸೀನರಿ ಏನಾಗಿರುತ್ತೆ ನಿಮ್ಮ ಹಂಗೆ ಲಾ ಅಂದಾಜಿತ್ತು. ನಾನು ಮತ್ತು ನನ್ನ ಹೆಂಡತಿ 16ನೇ ತಾರೀಕಿಗೆ ಚೆಕಪ್ಪಿಗೆ ಬಂದಿದ್ದೇವೆ. ಅವಳಿಗೆ 16ನೇ ತಾರೀಕಿಗೆ ಅವಳಿಗೆ 8.5 ತಿಂಗಳು ಆಗುತ್ತೆ. ಅವಳಿಗೆ 8.5 ತಿಂಗಳು. ಆವಾಗ ನಾವು ಡಾಕ್ಟ್ರ್ ಹತ್ರ ನಮ್ಮ ಮಿಸ್ಸಸ್ ಹೇಳಿದ್ರಂತೆ 16ನೇ ತಿಂಗಳು 8.5 ತಿಂಗಳದ ಸ್ಕ್ಯಾನಿಂಗ್ ಇದೆಯಲ್ಲ ಮಾಡಲ್ವಾ ಕೇಳಿದ್ದಕ್ಕೆ ಅವರು ಹೇಳಿದರೆ ಅದು 1 ವಾರ ಬಿಟ್ಟು ಬೇಕಾದರೆ ಮಾಡಿಸು, ಇಲ್ಲಾಂದರೆ ಬೇಡ ಅಂತ ಹೇಳಿದ್ರಂತೆ ಅವರು. ಹಾಗೆ ನಾವು ಔಷಧಿ ತಗೊಂಡು ಮನೆಗೆ ಹೋಗಿ ಮಾರನೇ ದಿನ 17ನೇ ತಾರೀಕಿಗೆ ಅವಳಿಗೆ ಹೊಟ್ಟೆ ನೋವು ಕಾಣಿಸ್ಕೊಂಡು ಬ್ಲೀಡಿಂಗ್ ಆಗಿದೆ. ಬ್ಲೀಡಿಂಗ್ ಆಗಿ ನಾವು ನೈಟ್ ಇದೇ ಟೈಮಲ್ಲಿ ಬಂದಿದ್ದೇವೆ. 8 9 ಗಂಟೆಗೆ.
9 ಗಂಟೆ ನೈಟ್ ಕರ್ಕೊಬಂದು ಅಡ್ಮಿಟ್ ಮಾಡ್ಕೊಂಡ್ರಿ ಇಲ್ಲಿ ಅಡ್ಮಿಟ್ ಮಾಡಿಕೊಂಡು ಏನು ಅವ್ರು ಏನು ಇದು ಮಾಡಿಲ್ಲ, ಖಾಲಿ ಮಗು ಇದು ಮೂಮೆಂಟ್ ಮಾತ್ರ ನೋಡ್ತಿದ್ರು ಅಷ್ಟೇ, ಮತ್ತು ಬೇರೆ ಏನು ಇದು ಮಾಡಿಲ್ಲ. ಆಮೇಲೆ 4 ಅಡ್ಮಿಂಟ್ ಆಗಿ 4ನೇ ದಿನ ಇವತ್ತು 20ನೇ ತಾರೀಕು, ಇವತ್ತು 4ನೇ ದಿನಕ್ಕೆ ಅವಳಿಗೆ ಇದು ಹೆರಿಗೆ ಆಗಿದೆ, ನಾರ್ಮಲ್ ಹೆರಿಗೆ ಆಗಿದೆ. ಹಾಗಾದರೆ ನಾರ್ಮಲ್ ಹೆರಿಗೆ ಆಗಿ ಡಾಕ್ಟ್ರ್ ಬಂದು ನನ್ನ ಹತ್ರ ಹೇಳ್ತಾರೆ ಮಗು ಡೆತ್ ಆಗಿದೆ ಅಂತ ಹೇಳಿದರು. ಮಗು ಡೆತ್ ಆಗಿದೆ, ಯಾಕೆ ಡೆತ್ ಆಗಿದೆ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದರು ಕರುಳುಬಳ್ಳಿ ಸುತ್ತು ಡೆತ್ ಆಗಿದೆ ಅಂತ ಹೇಳಿದರು. ನಾವು ಹೇಳೋದಷ್ಟೇ, ಅವರು 8.5 ತಿಂಗಳಿದು ಸ್ಕ್ಯಾನಿಂಗ್ ಮಾಡಿಸಿದರೆ ಈ ಥರ ಆಗ್ತಾ ಇರಲಿಲ್ಲ ಅನಿಸ್ತು. ಈ ಸರ್ಕಾರಿ ಆಸ್ಪತ್ರೆಯ ನೌಕರರ ದುರ್ವರ್ತನೆ, ಸಾರ್ವಜನಿಕರ ಮೇಲೆ ಅವರು ಕಾಳಜಿ ತೋರಿಸದೇ ಇರುವಂಥದ್ದು, ಅವರಿಗೊಂದು ಸಮಾಧಾನಕರ ಒಂದು ವ್ಯವಸ್ಥೆ ಕೊಡದೇ ಇರುವಂಥದ್ದು, ಅವರಿಗೆ ಖುಷಿ ಬಂದಾಗೆ ಅವರು ಡ್ಯೂಟಿ ಮಾಡುವಂಥದ್ದು, ಇದೆಲ್ಲ ನೋಡಿ ಜನ ರೋಸಿ ಹೋಗಿದ್ದಾರೆ. ನಾವು ಒಂದಷ್ಟು ಟೈಮ್ ಕೊಟ್ಟಿದ್ದೇವೆ ಅವರಿಗೆ, ಸರಿ ಮಾಡ್ಕೊಳ್ಳಿ, ವ್ಯವಸ್ಥೆ ಸರಿ ಮಾಡಿಸಿ. ಸರ್ಕಾರಿ ವ್ಯವಸ್ಥೆ ಅಂದ ತಕ್ಷಣ ಜನರಿಗೆ ಬೇಜಾರು ಬರಬಾರ್ದು. ಇಲ್ಲಿ ಯಾರ್ಯಾರೋ ಸಾರ್ವಜನಿಕರ ದೇಣಿಗೆಯಲ್ಲಿ ಕಟ್ಟಡ ಮತ್ತೊಂದು ವ್ಯವಸ್ಥೆ ಎಲ್ಲ ಇದೆ, ಇಲ್ಲಿ ವ್ಯವಸ್ಥೆ ಇನ್ನೂ ಇಂಪ್ರೂವ್ ಮಾಡಬೇಕು. ನಾವು ಇನ್ಯಾರೋ ಸಾರ್ವಜನಿಕರ ಸಹಾಯ ಕೇಳ್ತಿದ್ದೇವೆ. ಇಂಥದ್ದೆಲ್ಲ ಮಾಡುವಾಗ ಅಧಿಕಾರಿಗಳ ವರ್ತನೆ ಮುಖ್ಯ, ಇಲ್ಲಿನ ನೌಕರರ ವರ್ತನೆ ಮುಖ್ಯ. ಕೆಲವೊಮ್ಮೆ ಬಂದಾಗ ಚೆನ್ನಾಗಿ ಮಾತಾಡಿಸಿ ಅವರನ್ನು ಮಾತಾಡಿಸೋದು ಅಷ್ಟೇ ಇಂಪಾರ್ಟೆಂಟ್ ಇರ್ತದೆ. ಇಲ್ಲಿ ಯಾರೋ ಬಡವರು ಅಂದ ತಕ್ಷಣ ಅವ್ರು ಯಾರೋ ಪುಕ್ಷಟೆ ಸಿಕ್ಕಿದವರು, ಅವ್ರಿಗೆ ಏನು ಬೇಕಿದ್ರೆ ಹೇಳ್ಬೋದು ಅನ್ನೋ ಆ ರೀತಿ ಟ್ರೀಟ್ಮೆಂಟ್ ಮಾಡಬಾರ್ದು. ಇದನ್ನು ತುಂಬ ಸರ್ತಿ ಹೇಳಿದ್ದೆವು. ಇವತ್ತು ಯಾವ ಒಂದು ಮಗುವಿನ ಸಾವು ಕಾರಣ ಆಗಿದೆ, ಅದಕ್ಕೆ ಕಾರಣರಾದವರು ಅವ್ರ ಬಗ್ಗೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಹೇಳಿ ಬೆಳಿಗ್ಗೆಯಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ತಕ್ಷಣ ಅದಕ್ಕೆ ಸಂಬಂಧಪಟ್ಟ ಕಾನೂನಿನ ಮಿತಿಯಲ್ಲಿ AC ಮೇಡಮ್ ಅವರು ವೈದ್ಯಾಧಿಕಾರಿಗಳು ಹೇಳಿದ್ದಾರೆ, ನಮ್ಮ ಮಿತಿಯಲ್ಲಿ ಇಷ್ಟು ಮಾಡ್ಬೋದು ಅನ್ನುವಂಥ ಕ್ರಮವನ್ನು ಹೇಳಿದ್ದಾರೆ. ಸಾರ್ವಜನಿಕರು ಅದನ್ನು ಒಪ್ಪಲಿಲ್ಲ.